ಜನರ ಮನೆ ಬಾಗಿಲಿಗೆ ಸೌಲಭ್ಯ ಸಿಗುವಂತೆ ಮಾಡುವುದೇ ನಮ್ಮ ಸರ್ಕಾರದ ಗುರಿ. ಆ ನಿಟ್ಟಿನಲ್ಲಿ ನಿಮ್ಮ ಊರಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ನೋಡಿ ಸರ್ಕಾರದ ಕಡೆಯಿಂದ ನಿಮಗೆ ಪರಿಹಾರ ಒದಗಿಸಲು ಈ ಜನಸಂಪರ್ಕ ಸಭೆ ನಡೆಸಲಾಗುತ್ತಿದೆ ಎಂದು ಶಾಸಕ ವೆಂಕಟೇಶ್ ತಿಳಿಸಿದರು. ಪಾವಗಡ ತಾಲೂಕಿನ ಸಾಸಲುಕಂಟೆ ಮತ್ತು ಲಿಂಗದಹಳ್ಳಿ ವದನಕಲ್ಲು ಗ್ರಾಮ ವ್ಯಾಪ್ತಿಯಲ್ಲಿ ಶುಕ್ರವಾರ ಜನಸಂಪರ್ಕ ಸಭೆ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಇಂತಹ ಕಾರ್ಯಕ್ರಮ ಉಪಯುಕ್ತವಾಗಿದೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಗ್ರಾಮಗಳ ಸಮಸ್ಯೆಗಳು ಮತ್ತು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಮಾಡಿದರು. ಮಕ್ಕಳ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆಗಳಿಂದ ಹಲವು ಫಲಾನುಭವಿಗಳಿಗೆ ವಿವಿಧ ರೀತಿಯ ಪ್ರಮಾಣ ಪತ್ರಗಳು, ಭಾಗ್ಯಲಕ್ಷ್ಮಿ ಬಾಂಡ್, ಜಾತಿ ಪ್ರಮಾಣ ಪತ್ರ, ಪುಸ್ತಕಗಳು, ಮಾಶಾಸನ ಪ್ರಮಾಣ ಪತ್ರಗಳು, ಮೇವಿನ ಬೀಜಗಳು ಇಲಾಖೆಯ ವತಿಯಿಂದ ವಿತರಣೆ ಮಾಡುವ ಪದಾರ್ಥಗಳನ್ನು ವಿತರಿಸಿದರು. ಇದೇ ವೇಳೆ ತಾಲೂಕು ದಂಡಾಧಿಕಾರಿ ವರದರಾಜು, ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಣ್ಣಮ್ಮ, ಕೃಷಿ ಸಹಾಯಕ ನಿರ್ದೇಶಕ ಅಜಯ್, ತೋಟಗಾರಿಕೆ ಇಲಾಖಾಧಿಕಾರಿ ವಿಶ್ವನಾಥ್, ಗ್ರಾಮೀಣ ಕಿರು ಸರಬರಾಜು ಇಲಾಖೆಯ ಹನುಮಂತರಾಯಪ್ಪ, ಲೋಕೋಪಯೋಗಿ ಇಲಾಖೆಯ ಎಇಇ ಅನಿಲ್, ಜಿಲ್ಲಾ ಪಂಚಾಯತ್ ಎಇಇ ಸುರೇಶ, ಸಿಡಿಪಿಯು ಸುನೀತಾ, ಪಶು ಇಲಾಖೆಯ ಅಧಿಕಾರಿ ವರಕ್ಕೆ ರಪ್ಪ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಸೋಲಾರ್ಗೆ 1,000ಕ್ಕೆ ಒಬ್ಬ ಡೆಪ್ಟಿ ಸಿಎಂ ನ ಪವರ್ ಮಿನಿಸ್ಟರ್ ಕರ್ಕೊಂಡ್ಬಂದು ಅಪ್ರೂವ್ ಕೊಡ್ತಿದ್ವಿ. ಅಂದ್ರೆ 10,000 ಎಕರೆ ಈಗ ಲೀಸ್ ಬೇಸ್ ಮೇಲೆ ಆಗ್ಲೇ ಎಲ್ಲ ಪ್ರೋಸೆಸಿಂಗ್ ನಡೀತಾ ಇದೆ. ಆ 1,000 ಜೊತೆಗೆ ಆ 1,000 ಮೆಗಾವ್ಯಾಟ್ ಆದ್ರೆ 3,550 ಮೆಗಾವ್ಯಾಟ್ ಆಗುತ್ತೆ. ಅಂದ್ರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಉತ್ಪಾದನೆ ನಮ್ಮ ತಾಲೂಕಿನಲ್ಲಿ ಆಗುತ್ತೆ. ಅಂದ್ರೆ ಪ್ರಪಂಚದಲ್ಲೇ, ಏಷ್ಯಾದಲ್ಲ, ಪ್ರಪಂಚದಲ್ಲಿ. ಆದ್ರಿಂದ ಈಗ 800 ಮೆಗಾವ್ಯಾಟ್ ಪ್ರೈವೇಟ್ ನೋಡ್ ಮಾಡ್ತೀನಿ ಅಂತ ಬಂದಿದೆ. ಹತ್ರ 4,500 ಮೆಗಾವ್ಯಾಟ್ ಅಂದ್ರೆ ನಮ್ಮಲ್ಲಿ ಎಷ್ಟು ನಮ್ಮ ತಾಲೂಕಿನಿಂದಲೇ ಕರ್ನಾಟಕದಾದ್ಯಂತ ಪವರ್ ಸಪ್ಲೈ ಆಗುತ್ತೆ ಅಂತ ಕಲ್ಸ್ಕೊಂಡಿದ್ದೀನಿ. ನಾನು ಚುನಾವಣಾ ಪ್ರಚಾರದಲ್ಲಿ ಹೇಳ್ತೀವಲ್ಲ, ಅದೇ ರೀತಿ ಸಿಎಂ ಅವ್ರ 3-4 ಬಾರಿ ಚರ್ಚೆ ಮಾಡಿದ್ರು. ಪಾವಗಡದಲ್ಲಿ ಕಳೆದ ಶಾಸಕರಿದ್ರು, ಮಧುಗಿರಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಇದ್ರು, ರಿಂಗ್ ರಸ್ತೆಯನ್ನ ಮಾಡಿಸಿದ್ರು. ಮಧುಗಿರಿಯಲ್ಲಿ ಚೆನ್ನಾಗಿದೆ. ಮೊದಲನೇದಾಗಿ ನಮ್ಮ ಇದು ಜೀವನಪ್ಪಯ್ಯನ ಪಾಳ್ಯದಲ್ಲಿ ನಮ್ಮ ದೇವಸ್ಥಾನಕ್ಕೆ 25 ಲಕ್ಷ ಹಣವನ್ನ ಕೊಟ್ಟಿದ್ದೆ. ಅದಾದ ಮೇಲೆ 6 ಕೋಟಿ ವೆಚ್ಚದಲ್ಲಿ ನಮ್ಗೆ ಲಿಂಗದಹಳ್ಳಿಯಿಂದ ಸಾಸನಗುಂಟೆವರೆಗೂ ರಸ್ತೆ ಕಾಮಗಾರಿಯನ್ನ ಮಾಡಿದ್ವಿ. ಈಗ ಈ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ನೀವು ತೋರಿಸಿರೋದ್ರಿಂದ ಲಿಂಗದಹಳ್ಳಿ ಸರ್ಕಲ್ ಇಂದ 1.5 ಕಿಲೋಮೀಟರ್ ರೋಡ್ ದಾಟೋವರೆಗೂ ಇದು, ಆಮೇಲೆ ನಮ್ಮ ಸಾಸನಗುಂಟೆಯಿಂದ ವೆಂಕಟಮ್ಮನಹಳ್ಳಿ ಅದೊಂದು 2 ಕಿಲೋಮೀಟರ್, ಸಾಸನಗುಂಟೆಯಿಂದ ಪೋಲೇನಹಳ್ಳಿ, ಕೆಂಚಮ್ಮನಹಳ್ಳಿ ರಸ್ತೆ, ಇವೆಲ್ಲ ವೆಚ್ಚದಲ್ಲಿ ಎಸ್ಟಿಮೇಟ್ ಅನ್ನ ಕಳಿಸಿದ್ದೀವಿ. ಯಾವ ಕಳಿಸಿದ್ದೀವಿ. ಇನ್ನು ಅತಿ ಶೀಘ್ರದಲ್ಲೇ ಇವೆಲ್ಲ ಮಂಜೂರಾಗಿ ಬಂದ್ರೆ ಒಳ್ಳೆ ಸೂಪರ್ ಡೂಪರ್ ರಸ್ತೆಗಳನ್ನ ಮಾಡ್ಕೊಡ್ತೀನಿ. ಆಮೇಲೆ ಶೈಲಾಪುರದಿಂದ ನಿಡಗಲ್ಲಿಂದ ಅದು SR ಪಾಳ್ಯದವರೆಗೂ ಮಾಡಿದ್ದು ನಮ್ಮ ತಂದೆಯವ್ರ ಕಾಲದಲ್ಲಿ, ಮೊನ್ನೆ ಅಂದ್ರೆ ರೀಸೆಂಟ್ ಆಗಿ ಆಯ್ತು. ಈ ತಾಲೂಕಿನಲ್ಲಿ ಎಲ್ಲೇ ರಸ್ತೆಗಳು ಸ್ಟಾರ್ಟ್ ಮಾಡಿದ್ವಿ. ನಮಗೆಲ್ಲರಿಗೂ ಸಹ ಮಾನ್ಯ ಶಾಸಕರ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಸಹ ಜನಸಂಪರ್ಕ ಸಭೆಯನ್ನು ಮಾಡಬೇಕು. ಜನರ ಸಮಸ್ಯೆಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಹೋಗ್ಬಿಟ್ಟು ಅಲ್ಲೇ ಅವರ ಕುಂದುಕೊರತೆಗಳನ್ನು ವಿಚಾರ ಮಾಡಿ ಅಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಗೆಹರಿಸಬೇಕಂತ ಹೇಳಿ ನಮ್ಮೆಲ್ಲರೂ ಸಹ ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ಅದರಂತೆ ನಾವು ಇದನ್ನ ಪ್ರಪ್ರಥಮವಾಗಿ ಪಾವಗಡ ತಾಲೂಕಿನಲ್ಲಿ ಬೆಳಿಗ್ಗೆ ಸಾಸನಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನಸಂಪರ್ಕ ಮುಕ್ತಾಯ ಮಾಡಿರ್ತೀವಿ. ಈಗಿನ ಮಧ್ಯಾಹ್ನ 2 ಗಂಟೆಯಿಂದ ವದನಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲಿಂಗದಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಈ ಜನಸಂಪರ್ಕ ಸಭೆಯ ಉದ್ದೇಶ